ಬ್ರಹ್ಮಾವರ ತಾಲೂಕು ಆಡಳಿತದ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಆಚರಿಸಲಾಯಿತು. ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡೆ ಅವರು ಪೊಲೀಸ್ ಇಲಾಖೆ ಮತ್ತು ನಾನಾ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಪಥಸಂಚಲನದ ಬಳಿಕ ಧ್ವಜವಂದನೆ ಸ್ವೀಕರಿಸಿ ಬಳಿಕ ರಾಷ್ಟ್ರ ಧ್ವಜಾರೋಹಣ ಮಾಡಿದರು. ಈ ಸಂದರ್ಭ ಡಾಕ್ಟರ್ ರಾಮದಾಸ್ ಪ್ರಭು ಮಾತನಾಡಿ, ಈ ದೇಶದ ಸ್ವಾತಂತ್ರ್ಯ ಪಡೆಯಲು ದೇಶದ ಅನೇಕ ಹೋರಾಟಗಾರರಂತೆ ಪ್ರತಿ ಊರಿನಲ್ಲಿ ಕೂಡ ಹೋರಾಟಗಾರರ ಮತ್ತು ಚಳುವಳಿಗಾರರಿಂದ ಸಾಧ್ಯವಾಗಿದೆ. ಬ್ರಹ್ಮಾವರದ ಹೋರಾಟಗಾರ ಅಂತಯ್ಯ ಶೆಟ್ಟಿಯವರ ಹೆಸರನ್ನು ನೆನಪಿಸುವಂತ ಕಾರ್ಯ ನಡೆಯಬೇಕಾಗಿದೆ ಎಂದರು. ಹಿಂದಿನ ನಮ್ಮ ಪ್ರಜೆಗಳು ಅವರ ಸ್ವಾರ್ಥಗಳನ್ನು ಬಿಟ್ಟು ಆಹಾರ, ನಿದ್ರೆ, ಪ್ರಾಣಗಳ ಹಂಗು ತೊರೆದು ಹೋರಾಡಿ ನಮ್ಮ ಈ ಸ್ವತಂತ್ರ ಹೋರಾಟಗಾರರ ಒಂದು ಪರಿಶುದ್ಧವಾದ ದೇಶ ಪ್ರೇಮದ ಕಾರಣದಿಂದ ನಾವಿವತ್ತು ಸ್ವತಂತ್ರ ಗಳಿಸಿರ್ತೀವಿ. ಅಂತಹ ಎಲ್ಲ ದೇಶಭಕ್ತ ಬಾಂಧವರನ್ನ ಬ್ರಹ್ಮಾವರ ತಾಲೂಕಿನ ಪರವಾಗಿ ನೆನಪಿಸಿಕೊಂಡು ಅವರ ಆದರ್ಶಗಳನ್ನು ರೂಢಿಸಿಕೊಳ್ಳುವ ಪ್ರತಿಜ್ಞೆ ಮಾಡೋಣ. ಹಾಗೆ ವಿಶ್ವದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿ ಮುನ್ನುಗ್ಗುತ್ತಿರುವ ಭಾರತ ಇನ್ನಷ್ಟು ಎತ್ತರಕ್ಕೆ ಇರಲಿ, ಪ್ರಪಂಚದಲ್ಲೇ ಮೊದಲ ಸ್ಥಾನ ಗಳಿಸಿ ಶಾಶ್ವತವಾಗಿ ನೆಲೆ ನಿಲ್ಲಲು ನಾವೆಲ್ಲ ಪ್ರಯತ್ನಿಸಬೇಕಾಗಿದೆ. ದೇಶ ಸೇವೆಯಲ್ಲಿ ನಮ್ಮ ಬ್ರಹ್ಮಾವರ ಜನತೆಯ ಪಾತ್ರವು ಮಹತ್ತರವಾಗಿದೆ ಎನ್ನಲು ಸಂತೋಷವಾಗುತ್ತದೆ. ದೇಶದ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತ ಜೀವನ ನಡೆಸುತ್ತಿರುವ ಈಗಲೂ ಸೈನಿಕರಾಗಿ ದೇಶ ಸೇವೆ ಸಲ್ಲಿಸುತ್ತಿರುವ ವೀರ ಸೈನಿಕರಿಗೆ, ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದವರು ಎಲ್ಲರಿಗೂ ಗೊತ್ತು. ಆದರೆ ಅದು ಹೇಗೆ ಯಶಸ್ವಿ ಆಯ್ತಂದ್ರೆ, ಗಾಂಧಿ, ನೆಹರು, ಪಟೇಲ್, ಸುಭಾಷ್ ಚಂದ್ರ ಬೋಸ್ಗಳು ಬ್ರಹ್ಮಾವರ, ಉಡುಪಿ, ಕುಂದಾಪುರದಲ್ಲೂ ಇದ್ರು ಅಂದ್ರೆ ಸ್ಥಳೀಯರಿದ್ರು. ಅಷ್ಟು ತ್ಯಾಗ ಮಾಡಿದವರು ಸ್ಥಳೀಯರು ಕೂಡ ಇದ್ರು. ಅವರ ಹೆಸರು ಮಾತ್ರ ನಾವು ನೆನಪಿಲ್ಲ. ಉದಾಹರಣೆಗೆ ನೀವು ಉಡುಪಿ ಬ್ರಹ್ಮಾವರ ಪರಿಸರವನ್ನು ತೆಗೆದುಕೊಂಡ್ರೆ ತುಂಬ ಜನ ಗಾಂಧಿವಾದಿಗಳು ಇಲ್ಲಿದ್ರು. ಯಾಕಂದ್ರೆ ಗಾಂಧಿ ಇಲ್ಲಿಗೆ ಭೇಟಿ ಕೊಟ್ಟಿದ್ರು. ಮಂಗಳೂರಿಗೆ 2 ಸಲ, ಉಡುಪಿಗೆ 1934ರಲ್ಲಿ ಭೇಟಿ ಕೊಟ್ಟಿದ್ರು. ಕೊಟ್ಟಾಗ ಇದೇ ಮಾರ್ಗವಾಗಿ ಅಂಗಾರಕಟ್ಟೆ ಹೊಳೆಯ ಮೂಲಕ. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಉದ್ಯಮಿ ಚೇತನ್ ಕುಮಾರ್ ಶೆಟ್ಟಿಯವರು ಕೊಡಮಾಡಿದ 10 ಲೈಫ್ ಜಾಕೆಟ್ ಅನ್ನು ಹಸ್ತಾಂತರಿಸಲಾಯಿತು. ತಾಲೂಕಿನ 3 ಮಂದಿ ಸಾಧಕರನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು. ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ಪಿ ಇಬ್ರಾಹಿಂಪುರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬನಾ ಅಂಜುಮ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಡಾಕ್ಟರ್ ಸುನೀತಾ ಶೆಟ್ಟಿ, ಹಂದಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶಾರದಾ ಪೂಜಾರಿ, ಪೊಲೀಸ್ ಅಧಿಕಾರಿಗಳಾದ ಅಶೋಕ್ ಮಳವಾಕಿ, ಪುನೀತಾ ಹಿರಿಯಡ್ಕ, ಪ್ರವೀಣ್ ಕುಮಾರ್, ವಿಠಲ್ ಮಳವಾಡ್ಕರ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.